ಕಲ್ಪವೃಕ್ಷ ಎಂದೇ ಕರೆಯಲ್ಪಡುವ ತೆಂಗಿನ ಮರದಿಂದ ಉಪಯೋಗ ಹತ್ತು ಹಲವು. ತೆಂಗಿನಕಾಯಿಯನ್ನ ಬಳಸಿದ ಬಳಿಕ ಅದರ ಸಿಪ್ಪೆ ಕೂಡ ಬಹು ಉಪಯೋಗಿ ಸೊತ್ತಾಗಿದೆ. ಸಿಪ್ಪೆಯನ್ನ ಒಣಗಿಸಿ ಹಾಕಿ ಅದರ ನಾರಿನಿಂದ ಹುರಿಹಗ್ಗಗಳನ್ನು ತಯಾರಿಸಲಾಗುತ್ತಿದೆ. ಈ ಹಿಂದೆ ಹಲವು ಕಡೆಗಳಲ್ಲಿ ಇದ್ದ ಕಂಪನಿಗಳು ಇಂದು ಕೂಲಿಯಾಳುಗಳ ಕೊರತೆಯಿಂದ ಕಡಿಮೆಯಾಗುತ್ತಿದ್ದು, ಉಡುಪಿ ಜಿಲ್ಲೆಯಲ್ಲಿ ಒಂದೆರಡು ಕಡೆಗಳಲ್ಲಿ ಇಂದಿಗೂ ಕೂಡ ಇಂತಹ ಹುರಿಹಗ್ಗ ತಯಾರಿಕಾ ಘಟಕಗಳಿವೆ. ಹೌದು, ಒಂದು ಕಾಲದಲ್ಲಿ ಹುರಿಹಗ್ಗವನ್ನ ಪ್ರತಿಯೊಂದು ವಿಚಾರಕ್ಕೂ ಬಳಸಲಾಗುತ್ತಿತ್ತು. ಪರಿಸರಕ್ಕೆ ಹಾನಿಕಾರಕವಲ್ಲದ ಈ ಹುರಿಹಗ್ಗವನ್ನ ತೆಂಗಿನ ಸಿಪ್ಪೆಯಿಂದ ತಯಾರಿಸಲಾಗುತ್ತಿದ್ದು, ತೆಂಗಿನ ಸಿಪ್ಪೆಯನ್ನ ಹುಡಿ ಮಾಡಿದ ಬಳಿಕ ಅದನ್ನ ಕುಶನ್ ತಯಾರಿಕೆಯಲ್ಲೂ ಬಳಸಲಾಗುತ್ತದೆ. ಆದರೆ ಏಕಾಏಕಿ ಪ್ಲಾಸ್ಟಿಕ್ ಹಗ್ಗಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟ ಬಳಿಕ ಹುರಿಹಗ್ಗಗಳಿಗೆ ಬೇಡಿಕೆ ಕಡಿಮೆಯಾಗಿದೆ. ಪರಿಸರಕ್ಕೆ ಹಾನಿಕಾರಕವಾದ ಪ್ಲಾಸ್ಟಿಕ್ ಹಗ್ಗಗಳಿಗಿಂತ ಹುರಿಹಗ್ಗಗಳನ್ನ ಹೆಚ್ಚು ಬಳಕೆ ಮಾಡುವ ಮೂಲಕ ಪರಿಸರ ಪ್ರೇಮಿಯಾಗಬೇಕಾಗಿದೆ. ಹುರಿಹಗ್ಗಗಳನ್ನ ತಯಾರಿಸುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಇಳಿಕೆಯಾಗುತ್ತಿದ್ದರೂ ಗ್ರಾಮೀಣ ಭಾಗದಲ್ಲಿ ಬೆರಳೆಣಿಕೆಯ ಫ್ಯಾಕ್ಟರಿಗಳು ಉಳಿದಿವೆ. ಹುರಿಹಗ್ಗಗಳ ತಯಾರಿ ಮತ್ತು ಮಾರಾಟ ಮಹಿಳೆಯರ ಪಾಲಿಗೆ ಆರ್ಥಿಕ ವರದಾನವಾಗುತ್ತಿತ್ತು. ರಥ ಎಳೆಯಲು, ದೋಣಿಗಳನ್ನ ಮೇಲೆತ್ತಲು, ಚಪ್ಪರ ಹಾಕಲು, ನೀರು ಎಳೆಯಲು ಹುರಿಹಗ್ಗಗಳಿಗೆ ಭಾರೀ ಬೇಡಿಕೆ ಇತ್ತು. ಇಲ್ಲಿ ನಮ್ಮ ಪ್ರಾಡಕ್ಟ್ ಲೋಕಲ್ ಟು ಲೋಕಲ್ ಅಂದರೆ ಕಸದಿಂದ ರಸ ಅಂದರೆ ಈಗ ನಾವು ತೆಂಗಿನ ಸಿಪ್ಪೆಯನ್ನು ತೆಗೆದುಕೊಂಡು ವೇಸ್ಟ್ ಮೆಟೀರಿಯಲ್ ಅದನ್ನು ಎಲ್ಲ ಕುಡಿಡ್ತಾರೆ, ಅದನ್ನು ತೆಗೆದುಕೊಂಡು ನಾವು ಬಂದು ಇಲ್ಲಿ ನಾವು ಅದನ್ನು ಕ್ರಷ್ ಮಾಡಿ ಅದನ್ನು ನಾವು ಹುರಿಹಗ್ಗಕ್ಕೆ ಕನ್ವರ್ಟ್ ಮಾಡ್ತೇವೆ. ಹುರಿಹಗ್ಗಕ್ಕೆ ಹೇಗೆ ಕನ್ವರ್ಟ್ ಮಾಡ್ತೇವೆ ಅಂದರೆ ಇವಾಗ ನೈಲಾನ್ ಡ್ರಾಪ್ ಅದೆಲ್ಲ ಹೆಚ್ಚಾಗಿ ಬೇಡಿಕೆ ಇರುವುದಿಲ್ಲ. ಅಂದರೆ ನೈಲಾನ್ ಡ್ರಾಪಿಂದ ತುಂಬ ಹಾನಿ ಇದೆ, ಯಾಕೆ ಪ್ರಕೃತಿಗೆ ತುಂಬ ಹಾನಿ ಇದೆ. ಇದರಲ್ಲಿ ಏನಂದರೆ ನಮಗೆ ಹಾನಿ ಇಲ್ಲ, ಎಲ್ಲ ಮೆಟೀರಿಯಲನ್ನು ಹಾಳಾಗೋಂಥ ವಸ್ತು ಅಲ್ಲ. ಅದರಲ್ಲಿ ಎಲ್ಲಿ ಯಾರಿಗೂ ಸಹ ಅದರಲ್ಲಿ ಒಂದು ಹಾಳಾಗೋಂಥ ವಸ್ತು ಅಲ್ಲ. ಈ ಉದ್ಯಮದಿಂದ ಅಂದರೆ ಎಷ್ಟೋ ಜನ ಕೃಷಿಕರಿಗೆ ಇದು ಕೃಷಿಯೇ ತುಂಬ, ಅಂದರೆ ಕೃಷಿಗೆ 100% ಕೃಷಿ. ಯಾಕಂದರೆ ಈ ಉದ್ಯಮದಿಂದ ಒಂದು ತೆಂಗಿನ ಮರದಿಂದ ಬಂದಂಥ ವಸ್ತು ನಾವು ಸಿಪ್ಪೆಯನ್ನು ತೆಗೆದುಕೊಂಡು ಬಂದು ಕ್ರಷ್ ಮಾಡಿ ಅದರಿಂದ ಹುರಿಹಗ್ಗ ಮಾಡಿ ನಾವು ಲೋಕಲೆಲ್ಲ ಮಾರ್ತೇವೆ. ಲೋಕಲ್ ಅಂದರೆ ಇಲ್ಲಿಂದ ಹಿರಿಯೂರು, ಬೆಂಗಳೂರು, ಮಹಾರಾಷ್ಟ್ರ ಸಹ ಹೋಗ್ತಾ ಇದೆ. ಉಡುಪಿ ಜಿಲ್ಲೆಯ ಕುಂದಾಪುರ ಪರಿಸರದ ಫ್ಯಾಕ್ಟರಿಗಳು ಕಾರ್ಯನಿರ್ವಹಿಸುತ್ತಿದ್ದು, ಕಾರ್ಮಿಕರ ಕೊರತೆ ಇದ್ದರೂ ಕೆಲವೊಂದು ನಡೆಯುತ್ತಿದೆ. ಮಹಾರಾಷ್ಟ್ರ, ಯುಪಿ, ಬಿಹಾರ ಹೀಗೆ ಹೊರ ರಾಜ್ಯದ ಕಾರ್ಮಿಕರನ್ನ ಸೇರಿಸಿಕೊಂಡು ಮಾಡ್ತಾ ಇದ್ದೇವೆ. ಕಾರ್ಮಿಕರ ಕೊರತೆ ಇದೆ. ಸರ್ಕಾರ ಪ್ರೋತ್ಸಾಹ ನೀಡಿದಲ್ಲಿ ಇಂತಹ ಫ್ಯಾಕ್ಟರಿ ಉಳಿಸಲು ಸಾಧ್ಯವಿದೆ ಎನ್ನುತ್ತಾರೆ ಇವರು. ಪ್ರಾಡಕ್ಟ್ ಚಾಲು ಮಾಡಲಿಕ್ಕೆ ಅಂದರೆ ತುಂಬ ಕಸ್ಟಮರ್ ಅಂದರೆ ನಮ್ಮ ಹುಡುಗರ ಸಮಸ್ಯೆ ತುಂಬ ಇದೆ. ಹುಡುಗರ ಸಮಸ್ಯೆ ಅಂದರೆ ಹುಡುಗರು ಸಿಗೋದಿಲ್ಲ ಈಗ. ಅದರಿಂದಾಗಿ ಬೇರೆ ರಾಜ್ಯದಿಂದ ಹುಡುಗರನ್ನು ಕರೆಸ್ತೇವೆ. ಉದಾಹರಣೆಗೆ ಮಹಾರಾಷ್ಟ್ರದಿಂದ, ಇಲ್ಲಿ ನಮ್ಮ UPಯಿಂದ, ಉತ್ತರ ಪ್ರದೇಶದಿಂದ ಮತ್ತು ಆಸಾಮ್ನಿಂದ ಹೆಚ್ಚಾಗಿ ಬರ್ತಾರೆ. ಲೋಕಲ್ನವರು ಹೆಚ್ಚಾಗಿ ಕಡಿಮೆಯಾಗಿ ಸಿಗೋದು. ಹಾಗಾಗಿ ಈ ಉದ್ಯಮವನ್ನು ತುಂಬ ಫ್ಯಾಕ್ಟ್ರಿಗೆ ಮುಚ್ಚಿ ಹಾಕಿದ್ದಾರೆ. ಸಮಸ್ಯೆ ಏನಂದರೆ ಕೆಲಸದ ಆಳುಗಳು ಸಿಗೋದಿಲ್ಲ. ಇದು ತುಂಬ ಭಾಳ ಸಮಸ್ಯೆ. ಹಾಗಾಗಿ ಇದಕ್ಕೆ ಮತ್ತೆ ಅಂದರೆ ಅವರನ್ನು ಹುಡುಗರನ್ನೆಲ್ಲ ಇಟ್ಕೊಂಡು ಮಾಡುವುದಂತೆ ತುಂಬ ಒಂದು 10-20 ಜನ ಬೇಕಾಗುತ್ತೆ. ಒಂದು ಸಂಸ್ಥೆ ನಡೆಸಬೇಕಂದ್ರೆ 10-20 ಜನ ಬೇಕಾಗ್ತದೆ. ಅವರನ್ನು ನೋಡಿಕೊಳ್ಳೋದು, ಇದು ಮಾಡೋದು, ಅದೆಲ್ಲ ತುಂಬ ಕೆಲಸ ಇದೆ ಅದಕ್ಕೆ. ನೈಲಾನ್ ಹಗ್ಗ ಮಾರುಕಟ್ಟೆಗೆ ಬಂದ ಬಳಿಕ ಹುರಿಹಗ್ಗಗಳಿಗೆ ಬೇಡಿಕೆ ಕಡಿಮೆಯಾಗಿದೆ. ಆದರೆ ಅದು ಹಾನಿಕಾರಕವಾಗಿದೆ. ಆದರೆ ಜನರು ಈಗ ಜಾಗೃತಗೊಂಡಿದ್ದು ಹುರಿಹಗ್ಗಗಳಿಗೆ ಬೇಡಿಕೆ ಬಂದಿದೆ ಎನ್ನುತ್ತಾರೆ ಅವರು. ಇನ್ನು ಇಂತಹ ಫ್ಯಾಕ್ಟರಿಗಳು ನಡೆಸುವುದು ಕಷ್ಟಕರವಾಗಿದ್ದು, ಬೆರಳೆಣಿಕೆ ಫ್ಯಾಕ್ಟರಿಗಳು ಚಾಲ್ತಿಯಲ್ಲಿವೆ. ಬೆಣ್ಣೆಕುದುರುವಿನಲ್ಲಿರುವ ಈ ಕಂಪನಿ ಕಳೆದ 50 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದೆ ಎನ್ನುತ್ತಾರೆ ಕಾರ್ಖಾನೆ ಉಸ್ತುವಾರಿ ನೋಡಿಕೊಳ್ಳುತ್ತಿರುವ ರವಿ ಕುಂದರ್. ಭಾಗದಲ್ಲಿ 3-4 ಫ್ಯಾಕ್ಟ್ರಿ ಇತ್ತು. ಇಲ್ಲಿ ಕೂಡ್ಲಿಯಲ್ಲಿ ಒಂದಿತ್ತು, ಬಾರ್ಕೂರಲ್ಲಿ ಒಂದು 2, ಅನಂತರ ಕುಂದಾಪುರದಲ್ಲಿ 2 ಇತ್ತು. ಈಗ ಸದ್ಯಕ್ಕೆ ಅವರು ಮುಚ್ಚಿದ್ದಾರೆ, ಅವರು ಈಗ ಓಪನ್ ಇಲ್ಲ. ಈಗ ಸದ್ಯಕ್ಕೆ ಓಪನ್ ಇರೋದು ಇದು ಈ ಇಂಡಸ್ಟ್ರಿ ಮಾಲೀಕರು ಸತೀಶ್ ಪೂಜಾರಿ ಬೆಣ್ಣೆಕುದ್ರು, ಇಲ್ಲಿ ಲೋಕಲ್ನವರೇ. ಅವರು ತಂದೆ ನಡೆಸ್ಕೊಂಡು ಬಂದಂಥ ಇದು ಸಂಸ್ಥೆ. ಅವರು ಸುಮಾರು ಒಂದು 50 ವರ್ಷದಿಂದ ಈ ಸಂಸ್ಥೆ ನಡೆಸ್ತಾ ಇದೆ. ಅವರು ತಂದೆ ಕಾಲದ ನಂತರ ಈ ಮಗನೇ ನೋಡ್ಕೊಂಡಿದ್ದಾರೆ. ಅವರೊಂದು 30 ವರ್ಷದಿಂದ ಇವರ ಮಗನೇ ನೋಡ್ಕೊಂಡಿದ್ದಾರೆ, ಸತೀಶ್ ಪೂಜಾರಿ ಅಂತ. ಬಟ್ಟೆ ಒಣಗಿಸ್ಲಿಕ್ಕೆ ಮೊದಲು ಇದನ್ನೇ ಉಪಯೋಗಿಸ್ತಿರೋದು. ಇವಾಗ ನೈಲಾನ್ ರಾಡ್ ಬಂದಿದೆ, ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಆದರೆ ಇದರಿಂದ ಯಾವ ರೀತಿ ಹಾನಿ ಇಲ್ಲ. ಅದರಲ್ಲಿ ಏನಾಗುತ್ತೆ, ಉದಾಹರಣೆಗೆ ಬಾವಿಯಲ್ಲಿ ನೀರು ಎತ್ತಲಿಕ್ಕೆ ಮೊದಲು ಇದನ್ನೇ ಉಪಯೋಗಿಸ್ತಿದ್ರು. ಇವಾಗ ನೈಲಾನ್ ರಾಡ್ ಬಂದಿದೆ, ರೋಪ್ ಬಂದಿದೆ. ಅದರಿಂದ ಏನಾಗುತ್ತೆ, ಬಿಸಿಲಲ್ಲಿ ಅದು ಒಣಗಿದ ನಂತರ ಅದರ ಕಣ ಬೀಳ್ತದೆ.
ಆ ಬಾವಿಗೆ ಬೀಳುತ್ತದೆ. ಇದರಿಂದ ಏನಾಗುವುದಿಲ್ಲ. ಈಗ ಪುನಃ ಜನಗಳಿಗೆ ಅರಿವಾಗಿ ಪುನಃ ಇದಕ್ಕೆ ಕನ್ವರ್ಟ್ ಆಗಿದ್ದಾರೆ. ಅದರಿಂದ ಬಾವಿ ನೀರು ಸೇದಲಿಕ್ಕೆ ಇದನ್ನೇ ಉಪಯೋಗಿಸ್ತಾ ಇದ್ದಾರೆ ಈಗ. ಒಟ್ಟಿನಲ್ಲಿ ಕಲ್ಪವೃಕ್ಷ ತೆಂಗಿನ ಮರ ಬಹುಪಯೋಗಿ ಆಗಿದ್ದು ಎಲ್ಲರೂ ಹುರಿಹಗ್ಗಗಳನ್ನ ಬಳಸಿಕೊಳ್ಳುವ ಮೂಲಕ ವಿನಾಶದ ಅಂಚಿನಲ್ಲಿರುವ ಇಂತಹ ಕೈಗಾರಿಕೆಗಳನ್ನ ಉಳಿಸಿಕೊಳ್ಳುವಲ್ಲಿ ಜನ ನೆರವು ನೀಡಬೇಕಾಗಿದೆ. ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7 ಉಡುಪಿ.